ಬೆಂಗಳೂರು ಕಂಬಳ ನಮ್ಮ ಕಂಬಳದಲ್ಲಿ ಭಾಗವಹಿಸೋದಕ್ಕೆ ದೂರದ ಕುಂದಾಪುರದಿಂದ ಬಂದಿರುವಂತಹ ಇನ್ನೊಂದು ತಂಡ ನಮ್ಮ ಜೊತೆಗೆ ಇದೆ. ನೇಗಿಲು ಕಿರಿಯ ವಿಭಾಗದಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇರುವಂತಹ ಮೊಳಹಳ್ಳಿ ದಿನೇಶ್ ಹೆಗ್ಡೆ ಅವರ ಕೋಣಗಳು ಮತ್ತು ಅವರ ತಂಡ ಜೊತೆಗೆ ಯಜಮಾನರು ಎಲ್ಲರೂ ಇದ್ದಾರೆ. ಅವ್ರ ಜೊತೆಗೆ ಮಾತನಾಡಿಸೋಣ. ಬೆಂಗಳೂರಿಗೆ ಬಂದಿದ್ದಾರೆ ಕಂಬಳಕ್ಕಾಗಿ. ಹೇಗೆ ಅನ್ನಿಸ್ತಾ ಇದೆ, ಹೇಗೆ ಎಷ್ಟು ಖುಷಿ ಇದೆ ಮತ್ತು ಬರುವಂಥ ಜರ್ನಿ ಹೇಗಿತ್ತು ಎಲ್ಲವನ್ನು ಕೂಡ ಕೇಳೋಣ. ಈಗ ಯಜಮಾನರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಬಾಬಣ್ಣ ನಾಯ್ಕ್. ಓಕೆ, ಬೆಂಗಳೂರಿಗೆ ಬಂದಿದ್ದೀರಿ, ಹೇಗೆ ಅನಿಸ್ತಾ ಇದೆ? ಹೇಗಂತ ನಾವು ಫಸ್ಟು ಬಂದಿದ್ದು ಅಂದರೆ ನಮಗೆ ಒಳ್ಳೆಯ ಖುಷಿಯಾಗಿದೆ. ಓಕೆ, ಅಂದರೆ ಪುನಃ ಇದು ಬೆಂಗಳೂರಲ್ಲಿ ಮುಂದೆ ಆಗಬೇಕಂತೇಳಿ ನಮಸ್ಕಾರ. ಪುನಃ ಆಗಬೇಕಂದ್ರೆ ನಮ್ಗೆ ಆಸೆ. ನಾವು ಕೋಣ ಒಂದು 12 ತಿಂಗಳು ಸಾಕ್ತೇವೆ. 12 ತಿಂಗಳಕ್ಕೆ ನಮ್ಮ ಮಕ್ಕಳಾಗಿ ನಾವು ಸಾಕಿ ಇಟ್ಕೊಳ್ಬೇಕು. ಅದೇ ಥರ ಅಲ್ಲಿ ನಮ್ಮ ಜೀವನದಲ್ಲಿ ಹೀಗೆ ಒಳ್ಳೆ ನಮ್ಮ ಮಕ್ಕಳು ಬಂದು ಹಿಂದಿನ ತನಕ ಮುಂದೆ ಕಾರ್ಯಕ್ರಮ ಹೀಗೆ ನಡಿಬೇಕಂತ ನಮ್ಮ ಆಸೆ. ಬೆಂಗಳೂರಲ್ಲಿ ನಡಿಬೇಕಂತ ನಮ್ಮ ಆಸೆ ಉಂಟು. ಅದೇ ನಮ್ಮ ಕರ್ನಾಟಕದ ಜೀವನದಲ್ಲಿ ಅಲ್ಲಿಯೂ ಕೂಡ ನಾವು ಕಂಬಳದಲ್ಲಿ ತುಂಬ ಕಡೆ ಭಾಗವಹಿಸಿದ್ವಿ. ಇದೇ ಆಶೀರ್ವಾದ ಅಂತೇಳಿ ನಮ್ಮ ಜನಪದದಲ್ಲಿ ಬೇಕಂದರೆ ನಾವು ಕೇಳ್ಕೊಳ್ತೇವೆ. ಸರಿ, ನೀವು ಈ ಕಂಬಳ ಕೂಟಕ್ಕೆ ಅಂದರೆ ಕಂಬಳಕ್ಕೆ ನೀವು ಬಂದಿದ್ದು ಯಾವಾಗ? ನಿಮ್ಮ ಒಂದು ತಂಡ ಎಷ್ಟು ವರ್ಷ ಆಯಿತು ಮತ್ತು ನಿಮ್ಮ ಅನುಭವ? 35 ವರ್ಷ ಆಗಿದೆ. 35 ವರ್ಷ ಬರ್ತಾಯಿತ್ತು. ಎಲ್ಲ ಕಂಬಳಗಳು ನಾವು ಭಾಗವಹಿಸ್ತೇವೆ. ಅದೇ ಎಲ್ಲವೂ ಹಗ್ಗ ಕಿರಿ ಹಲಗೇನು ಎಲ್ಲನೂ ಭಾಗವಹಿಸ್ತೇವೆ. ನಾವು ಎಲ್ಲ ವಿಭಾಗ ಭಾಗವಹಿಸಿದ್ದೇನೆ ನಾವು. ಸರ್, ತಮ್ಮ ಒಂದು ಕೋಣಗಳು ಅವುಗಳ ಒಂದು ಪರಿಚಯವನ್ನು ಮಾಡಿದ್ರು. ಅವರ ಹೆಸರು ಮತ್ತು ಅವರ ಒಂದು ಸ್ವಭಾವ ಹೇಗೆ, ಎಷ್ಟು ನಿಮ್ಮ ಜೊತೆಗೆ ಒಂದು ಒಡನಾಟ ಇದೆ ಅವರಿಗೆ ಅಂತ? ನಮಗೆ ಒಡನಾಟ, ನಮ್ಮ ಈ ಕಂಬಳ ಕೂಟ ಎಲ್ಲ ಇದ್ದರು, ನಮಗೆ ಒಡನಾಟ ಇದ್ದರು. ನಮ್ಮ ಕೂಟದಲ್ಲಿ ಎಷ್ಟು ಕೋಣ ಬರ್ತೇವೆ, ಬೈಂದೂರು, ಭಟ್ಕಳ, ಕುಂದಾಪುರ ಅಥವಾ ಉಡುಪಿ, ಬ್ರಹ್ಮಾವರ, ಅದೆಲ್ಲ ನಮಗೆ ಪರಿಚಯ ಉಂಟು. ನಮ್ಮಲ್ಲಿ ಅವರು ಒಗ್ಗಟ್ಟಿನಲ್ಲಿ ಕೂಟಕ್ಕೆ ಹೋದಂಥ ಒಂದೇ ಶಿಸ್ತಲ್ಲಿ ಇರ್ತೇವೆ ಅಂಥೇಳಿ ನಾನು 2 ಮಾತು ಮುಗಿಸ್ತೇನೆ. ಓಕೆ, ನಿಮ್ಮ ಕೋಣಗಳ ಒಂದು ಹೆಸರು ಮತ್ತು ಅವರ ಪರಿಚಯ ಮಾಡೋದು? ನಮ್ಮ ಕೋಣ ಅಂದರೆ ಆ ಕೋಣನ ಬೆಳ್ಳು ಕಾಳ, ಇದು ಬೆಳ್ಳು ಕೋಣ ಅಂತ ಹೆಸರಿಟ್ಟಿದ್ದು ನಾವು. ಬೆಳ್ಳು ಕಾಳ ಅಂತ ಹೆಸರಿಟ್ಟಿದ್ದೇವೆ. ಹಾಗೆ ಅವರ ಸಾಧನೆ ಹೇಗೆ ಅಂತೇಳಿ ನಾವು ಹೇಗೆ ಹೇಳಿದೆ ಅದು ಹಾಗೆ ಕೇಳಬೇಕು. ಅವು ಹೇಳಿದಾಗ ನಾವು ಕೇಳಬೇಕು. ನಾವು ಹೇಗೆ ಹೊಟ್ಟೆ ತಿನ್ಬೇಕು ಅವು ಹೊಟ್ಟೆ ತಿನ್ನಬೇಕು. ಅಲ್ಲಿ ನಿಂತ್ಕೊಳ್ಬೇಕು. ನಾವು ಹೋಗಬೇಕಂದ್ರೆ ಹೋಗಬೇಕು. ಆ ಶಿಸ್ತಲ್ಲಿ ಸಾಕಬೇಕು. ನಾವು ಮಕ್ಕಳಿಗೆ ಶಾಲೆಗೆ ಹೋಗೋ ಪಾಠ ಹೇಗೆ ಮಾಡ್ತೇವೋ ಅದಕ್ಕೆ ಅದೇ ಥರ ನಾವು ಪಾಠ ಮಾಡ್ತೇವೆ. ನೀವು ಕಲಿಸಿದ್ದನ್ನೆಲ್ಲ ಕಲ್ತೇವೆ. ಅಲ್ಲಿ ನಿಂತ್ಕೊಳ್ಬೇಕು, ಹೋಗಬೇಕು. ಅದೇ ಥರ ಮಾಡಿದರೆ ನಮ್ಮದು ಇದು ಶಾಶ್ವತ ಅಂತೇಳಿ ನಮಗೊಂದು ಭರವಸೆ. ಓಕೆ, ಈಗ ಪುತ್ತೂರಿಂದ ಬಂದರೆ ಅಂದರೆ ಕುಂದಾಪುರದಿಂದ ಉಪ್ಪಿನಂಗಡಿಗೆ ಬಂದರೆ ಅಲ್ಲಿಂದ ಮೆರವಣಿಗೆ ಮೂಲಕ ಎಲ್ಲರೂ ಬೆಂಗಳೂರಿಗೆ ಬಂದ್ರಿ. ಹೇಗಿತ್ತು ನಿಮ್ಮ ಜರ್ನಿ ಅಂತ? ನಾವು ಸಾಧಾರಣ ನಾವು ಫಸ್ಟ್ ಬಂದಿದ್ದು. ಅದೇ ಅನುಭವ ಎಲ್ಲ ಭಾರಿ ಕಮ್ಮಿ ಆಗಿದೆ ನಮಗೆ. ಇನ್ನು ಮುಂದೆ ಬರುವಾಗ ಮತ್ತು ಮುಂದೆ ಅನುಭವ ಆಗಬೇಕು. ಈ ಸರಿ ಬಂದಿದ್ದು ಪ್ರಥಮ ಬಂದಿದ್ದೇವೆ ಕೋಣ ತಗೊಂಡು. ಫಸ್ಟ್ ಈಗ ವರ್ಷದಿಂದ ಮತ್ತು ಬರುವಾಗ ನಮ್ಗೆ ಅಂದಾಜು ಆಗುತ್ತೆ. ಈಗ ಫಸ್ಟ್ ಅಂದಾಜು ಆಗೋದಿಲ್ಲ. ನಾವೀಗ ನಮ್ಮ ಎಷ್ಟು ಟಾರ್ಗೆಟ್ ಉಂಟು ಅಷ್ಟು ಟಾರ್ಗೆಟಲ್ಲೇ ಬಂದಿದ್ದೇವೆ. ಸರಿ, ನಮ್ಮ ಕರಾವಳಿಯ ಕ್ರೀಡೆ ಈಗ ಬೆಂಗಳೂರಿಗೆ ಬಂದಿದೆ, ರಾಜಧಾನಿಗೆ ಬಂದಿದೆ. ಇದನ್ನು ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ? ಒಳ್ಳೆ ಖುಷಿಯಾಗಿದೆ. ನಾವು ಖುಷಿ ಅಂತೇಳಿ ಬಂದಿದ್ದೇವೆ. ಹಾಗೆ ಸರಿ, ಇನ್ನು ನಿಮ್ಮ ತಂಡದವರ ಜೊತೆ ಕೂಡ ಮಾತನಾಡೋಣ. ಧನ್ಯವಾದ. ನಮಸ್ತೆ. ತಮ್ಮ ಹೆಸರು ಸರ್? ರೋಹಿತ್ ಶೆಟ್ಟಿ. ಓಕೆ, ಸೊ ಬೆಂಗಳೂರಿಗೆ ಬಂದಿದ್ದೀರಿ, ಹೇಗೆ ಅನಿಸ್ತಾ ಇದೆ? ಎಷ್ಟು ಖುಷಿ ಇದೆ? ತುಂಬ ಖುಷಿಲಿದ್ದೀವಿ. ಬಟ್ ಅವು ಕೋಣಗಳು ತುಂಬ ಸ್ವಲ್ಪ ಸುಸ್ತಲ್ಲಿದ್ದಾವೆ. ಅಲ್ಲಿನ ಪರ್ಫಾರ್ಮೆನ್ಸು ಡೌಟ್ಫುಲ್ ನಮಗೂ. ಹೌದಾ? ಅಂದರೆ ಹೇಗೆ ಹವಾಮಾನ ಚೇಂಜ್ ಆಗಿ? ಹವಾಮಾನದ ಪ್ರಾಬ್ಲಮ್. ಓಕೆ, ಸೊ ಟ್ರಾವೆಲಿಂಗ್ ಹೇಗಿತ್ತು ಅಲ್ಲಿಂದ ಇಲ್ಲಿ ಜರ್ನಿ? ತುಂಬ ಒಳ್ಳೆಯದಿತ್ತು. ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಕಂಬಳ ಸಮಿತಿಯವರು. ಎಲ್ಲ ಕಡೆ ನಮಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ತುಂಬ ಸಂತೋಷವಾಗಿದೆ. ಹಾಸನದಲ್ಲಿ ಎಲ್ಲ ಒಂದು ಕೋಣಗಳಿಗೆ ಸ್ವಾಗತವನ್ನು ಕೋರಿದ್ರು, ಒಂದಷ್ಟು ಯಜಮಾನರಿಗೆ ಸನ್ಮಾನ ಕೂಡ ಮಾಡಿದರು. ಅದನ್ನು ನೋಡಿದಾಗ ನಿಮಗೆ ಹೇಗೆ ಅನಿಸಿತು ಅಂತ? ನಮ್ಮ ಊರನ್ನು ಬಿಟ್ಟು ಹೊರಗಡೆ ಬಂದು ಅಲ್ಲೂ ಆ ಕಂಬಳ ಪ್ರಿಯರಿದ್ದಾರೆ ಅಂತ ಅನ್ನಿಸುವಾಗ ತುಂಬ ಸಂತೋಷವಾಗಿದೆ. ಅಲ್ಲಿ ನಮಗೆಲ್ಲ ಉಮೇಶ್ ಶೆಟ್ಟಿ ಅಂತ ಅವರು ಕೂಡ ತುಂಬ ಸಪೋರ್ಟ್ ಮಾಡಿದರು. ಇಲ್ಲಿ ತುಂಬ ಖುಷಿಲಿ ಬಂದಿದ್ವಿ ಅಲ್ಲ, ತುಂಬ ಎಲ್ಲ ಖುಷಿಲಿ ಬಂದಿದ್ವಿ. ಇನ್ನೂ ಸ್ವಲ್ಪ ಟೀಮ್ನವ್ರ ಜೊತೆ ಕೂಡ ಮಾತಾಡೋಣ, ಬನ್ನಿ. ತುಂಬ ಖುಷಿ ಆಗ್ತಾ ಉಂಟು. ಮತ್ತೆ ಮುಂದಿನ ವರ್ಷ ಹೀಗೆ ಆಗಬೇಕಾಗಿ ಕೇಳಿ ಕಳ್ತೀವಿ. ಪ್ರತಿ ವರ್ಷ ಆಗಬೇಕು. ಪ್ರತಿ ವರ್ಷ ಆದರೆ ಕೋಣಗಳಿಗೂ ಸೆಟ್ ಆಗ್ತದೆ. ಸರ್ ನಮಸ್ತೆ. ಬೆಂಗಳೂರು ಇತಿಹಾಸದಲ್ಲೇ ಪ್ರಪ್ರಥಮವಾಗಿ ಬೆಂಗಳೂರು ನಗರದಲ್ಲಿ ಕಂಬಳ ಉತ್ಸವ ನಡೀತಾ ಇದೆ. ಬೆಂಗಳೂರು ಮಹಾಜನತೆಗೆ ತುಂಬ ಸಂತೋಷ ಆಗಿದೆ.
ಇಂಥ ಕಂಬಳಗಳು ಪ್ರತಿ ವರ್ಷ ನಡ್ಕೊಂಡು ಬಂದರೆ ಇಂದಿನ ಒಂದು ಸಂಸ್ಕೃತಿ ಮತ್ತು ಆಗುಹೋಗುಗಳ ಬಗ್ಗೆ ಆ ಒಂದು ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ, ನಮ್ಮ ನಾಡಿನ ಎಲ್ಲ ಜಿಲ್ಲೆಯ, ಎಲ್ಲ ತಾಲೂಕಿನ, ಎಲ್ಲ ಗ್ರಾಮದ ಒಂದು ಸಾಂಸ್ಕೃತಿಕ ಚಟುವಟಿಕೆ ಕಣ್ಣು ತುಂಬಿ ನಡೆದಂಗತ್ತೆ. ಇವತ್ತಿನ ಮಕ್ಕಳು ಏನಾಗಿದೆ ಅಂದರೆ, ಆ ಮಕ್ಕಳು ಬರೀ ಟಿ ವಿ ಮೊಬೈಲು ಇವೆರಡನ್ನೇ ನೋಡಿ ಕಲಿತಾ ಇರ್ತಕ್ಕಂಥದ್ದು. ಟಿ ವಿ ನೋಡಿ ಕೊಂಡು ನೋಡ್ಬೇಕಾಯ್ತು, ಟಿ ವಿಯಲ್ಲೇ ಕೊಂಡು ನೋಡ್ಬೇಕಾಯ್ತು, ಮೊಬೈಲಲ್ಲೇ ಕೊಂಡು ನೋಡ್ಬೇಕಾಯ್ತು. ಇವತ್ತು ಕಣ್ಣಾರೆ ನಮ್ಮ ಬೆಂಗಳೂರು ಮಹಾನಗರದ ಜನತೆ ಇವತ್ತು ಕಣ್ಣಾರೆ ಕೊಂಡು ನೋಡ್ತಾರೆ ಅಂದರೆ ಅವ್ರಿಗಂತೂ ತುಂಬ ಖುಷಿಯಾಗಿದೆ. ಈಗ ಹಾವು, ಆ ಚೇಳು, ಆ ಪಕ್ಷಿಗಳು ನೋಡಲಿಕ್ಕೆ ನಾವು ಇದಕ್ಕೆ ಹೋಗ್ತಿದ್ವಿ. ಅದ್ರ ಕೋಣಗಳು ಆ ಪ್ರಾಣಿ ಸಂಗ್ರಹಾಲಯದಾಗ ಇರೋಲ್ಲ. ಯಾವುದೋ 1-2 ಇರ್ತವೆ, ಸಿಂಹ ಇರ್ಬೋದು, ಏನೋ ಇರ್ಬೋದು. ಆದರೆ ಇತಿಹಾಸದಲ್ಲಿ ಇಂಥ ಕೋಣಗಳ ನಾನಾ ಜಾತಿ ಕೋಣಗಳಿದ್ದಾವೆ. ನಾನಾ ರೀತಿಯ ಕೋಣಗಳು ನೋಡಿ ಮಕ್ಕಳು ಭಾಳ ಖುಷಿ ಪಡ್ತಿದ್ದಾರೆ. ಹಾಗಾಗಿ ಈ ಪ್ರತಿ ವರ್ಷ ಇದೇ ಥರ ಇವ್ರಿಗೆ ಏನಾಗಿದೆ ಅಂದರೆ, ನಿನ್ನೆ ಬಂದರೆ ಸುಸ್ತಾಗಿದೆ, ಕೋಣನೂ ಸುಸ್ತಾಗಿದೆ. 1-2 ದಿವಸ 4 ದಿವಸ ಅವರಿಗೆ ಫ್ರೀ ಇರೋಂಗೆ ಕೊಟ್ಬಿಟ್ಟು, ಕೋಣನೂ ಫ್ರೀ ಆಗಿರಬೇಕು. ಅವರಿಗೆ ಊಟ ವಸತಿ ಎಲ್ಲ ವ್ಯವಸ್ಥೆ ಮಾಡಿ, ಒಂದು 4 ದಿವಸ ವ್ಯವಸ್ಥೆ ಮಾಡಿ ಎಲ್ಲ ಮಾಡಿದರೆ ಅವ್ರಿಗೊಂಥರ ಫ್ರೀ ಆಗುತ್ತೆ. ಅವ್ರಿಗೆ ಜೀವನಕ್ಕೆ ಒಂಥರ ಖುಷಿಯಿಂದ ಓಡಿಸ್ತಾರೆ. ನಿಮ್ಮ ಒಂದು ಅನುಭವ ಹೇಗೆ ಅನಿಸಿದೆ? ಬಂದು ಫಸ್ಟ್ ಟೈಮ್ ಬಂದು ಖುಷಿ ಆಯಿತು. ಬೆಂಗಳೂರು ಮಾತ್ರ ನೆಕ್ಸ್ಟ್ ದುಬೈಯಲ್ಲಿ ಅಲ್ಲೇನೋ ಇದು ಮಾಡ್ತೀವಿ, ಅಲ್ಲಿಗೆ ಹೋಗ್ತೀವಿ ನಾವು ಕೋಣ ತಗೊಂಡು. ನಿಮ್ಮ ಕೋಣಗಳು ಹೇಗೆ ಅಂದರೆ ಸ್ವಭಾವ ನಿಮ್ಮ ಜೊತೆ? ಅಲ್ಲ, ನಾವು ಹೇಳ್ದಂಗೆ ಕೇಳ್ತೇವೆ, ನಾವು ಹೇಳ್ದಂಗೆಲ್ಲ ಕೇಳ್ತೇವೆ. ಸೊ ನಿಮಗೆ ಏನು ಅವರನ್ನು ಹ್ಯಾಂಡಲ್ ಮಾಡೋದು ಕಷ್ಟ ಆಗೋದು? ಕಷ್ಟ ಆಗೋದು, ನಾವು ಹೇಳ್ದಂಗೆ ಕೇಳ್ತೇವೆ. ನಿಮ್ಮ ಅನುಭವ? ಹೌದಾ, ನಾವೊಂದು ಅಭಿಮಾನಿಗಳು ನಾರಾಯಣ, ಒಂದು ಕೋಣದ ಜೊತೆ ಅಭಿಮಾನಿಗಳಿಗೆ ಬಂದಿದ್ದೇನೆ. ಖುಷಿ ಆಗ್ತದೆ. ನೀವು ಎಷ್ಟು ವರ್ಷದಿಂದ ಈ ಟೀಮ್ ಜೊತೆ? ಟೀಮ್ ಅಂದರೆ ಒಂದು 10-15-20 ವರ್ಷ ಆಗ್ಬೋದು. 20 ವರ್ಷ ಜಿಲ್ಲೆ ಒಟ್ಟಿಗೆ ಸೇರಿ ಒಳ್ಳೆ ಖುಷಿಯಾಗಿದೆ. ಅಂದರೆ ನಿಮ್ಮ ಒಂದು ಅನುಭವ, ಹಿರಿಯರು ನೀವು ಎಷ್ಟು ವರ್ಷದಿಂದ ಟೀಮ್ ಜೊತೆಗಿದ್ದೀರಿ, ಹೇಗೆ ನಿಮ್ಮ ಒಂದು ಟೀಮ್ನ ಒಂದು ಸಾಧನೆ ಬಗ್ಗೆ ಹೇಳೋದು? ಸಾಧನೆ ಬಗ್ಗೆ ಯಾವುದು, ಒಂದು ನೇಗಿಲು, ಒಂದು ಹಗ್ಗ, ಒಂದು ಹಲಿಗೆ, ಸಂತೋಷ ಆಗಿದ್ದವರು. ಈಗ ಖುಷಿಯಾಗಿದೆ. ನೀವೇನು ಹೇಳ್ತೀರಿ? ನಮ್ಮಲ್ಲಿ ಹಳ್ಳಿಯಲ್ಲಿ ಹರಕೆ ಸೇವೆ ಆಗ್ತಾ ಉಂಟು. ಆದರೆ ಸಿಟಿಯಲ್ಲಿ, ಬೆಂಗಳೂರು ಇಂಥ ದೊಡ್ಡ ಸಿಟಿಯಲ್ಲಿ ಈ ಸೇವೆ ಕಂಬಳ ಆಗುವುದೊಂದು ಭಾರಿ ಸಂತೋಷ ವಿಷಯ. ಹಾಗೆ ಇನ್ನೂ ದೊಡ್ಡ ಬಾಂಬೆ, ಮಹಾರಾಷ್ಟ್ರ ಇಂಥದ್ರಲ್ಲಿ ಆದರೂ ಭಾರಿ ಸಂತೋಷ ನಮಗೆ. ನಾವು ಹಳ್ಳಿಯಲ್ಲಿ ಮಾತ್ರ ನೋಡಿದ್ದು, ಸಿಟಿಯಲ್ಲಿ ಆದಿದ್ದು ಫಸ್ಟ್. ಖುಷಿ ಇದೆ, ನಮ್ಗೆ ತುಂಬ ಖುಷಿ ಇದೆ. ನೀವೇನು ಹೇಳ್ತೀರಾ? ತುಂಬ ಖುಷಿ ಆಗ್ತೀವಿ. ಇಡೀ ತಂಡ ಒಂದು ತಮ್ಮ ಖುಷಿಯನ್ನು ಹಂಚಿಕೊಳ್ತಾ ಇದ್ದಾರೆ. ನೋಡಬಹುದು ನೀವು ಇಡೀ ತಂಡ ಯಾವ ರೀತಿ ಸಜ್ಜಾಗಿ ನಿಂತಿದ್ದಾರೆ ಅನ್ನುವಂಥದ್ದು. ಎಲ್ಲರೂ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುವಂತಹ ಒಂದು ಓಟಕ್ಕೆ ಸಿದ್ಧರಾಗಿದ್ದಾರೆ. ತಮ್ಮ ಕೋಣಗಳನ್ನು ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುವಂತಹ ಸ್ಪರ್ಧೆಗೆ ಎಲ್ಲರೂ ಕೂಡ ಉತ್ಸಾಹದಿಂದ ಪಾಲ್ಗೊಳ್ತಾರೆ ಅನ್ನುವಂಥದ್ದು. ನಿಮ್ಮ ಇಡೀ ತಂಡಕ್ಕೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಅನ್ನು ಹೇಳ್ತಾ ಇದ್ದೇವೆ. ಒಳ್ಳೆಯದಾಗಲಿ ಅನ್ನುವಂಥದ್ದು, ತಮ್ಮ ತಂಡದ ಮೂಲಕ ಇನ್ನೊಂದಷ್ಟು ಸಾಧನೆಗಳಾಗಲಿ ಅನ್ನುವಂಥ ಒಂದು ಹಾರೈಕೆಯೊಂದಿಗೆ ಸಮಾಜ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಬೆಂಗಳೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.